ಉದ್ಯಮಿ ಎಲಾನ್ ಮಸ್ಕ್ ಅವರು ಸದ್ಯ ಮುಂಬೈಯಲ್ಲಿರುವ ತಾಯಿ ಮಾಯ್ ಮಸ್ಕ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷ ಹೂವಿನ ಗಂಟನ್ನು ಯುಎಸ್ಎಯಿಂದ ವಿಮಾನದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಕಾರ್ಯಕಜ್ಜ ನಿಮಿತ್ತ ಮಾಯ್ ಮಸ್ಕ್ ಅವರು ಮುಂಬೈಯಲ್ಲಿ ಇದ್ದಾರೆ. ಏಪ್ರಿಲ್ 19ರಂದು ಅವರು ಮುಂಬೈಯ ಪ್ರಸಿದ್ಧ ಹೋಟೆಲ್ನಲ್ಲಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ಮಿತ ಆಹ್ವಾನಿತರ ನಡುವೆ ಹಿತಮಿತವಾಗಿ ನಡೆದ ಈ ಜನ್ಮದಿನಕ್ಕೆ ಯುಎಸ್ಎಯಿಂದ ವಿಶೇಷ ವಿಮಾನದಿಂದ ತುಟ್ಟಿಯ ಹೂವಿನ ಬುಟ್ಟಿ ಬಂದಿತ್ತು. ಅದನ್ನು ಕಳುಹಿಸಿದವರು ಬೇರೆ ಯಾರೂ ಅಲ್ಲ, ಮಾಯ್ ಮಸ್ಕ್ರ ಮಗ ಎಲಾನ್ ಮಸ್ಕ್. ಸೋಮವಾರ ಮಾಯ್ ಮಸ್ಕ್ ಎಕ್ಸ್‌ಪೋಸ್ಟ್‌ನಲ್ಲಿ ಈ ಹೂಬುಟ್ಟಿಯ ಬಗೆಗೆ ವಿಶೇಷವಾಗಿ ಬರೆದುಕೊಂಡಿದ್ದಾರೆ. 77ನೇ ಹುಟ್ಟುಹಬ್ಬ ಆಚರಿಸಿಕೊಂಡ ಮಾಯ್ ಅವರು ಊರಿಂದ ಬಂದ ಹೂಬುಟ್ಟಿಗಾಗಿ ಮಗನಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 News, Mumbai. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.